ಬುದ್ಧತೆ ಪೂರ್ವದ ಪ್ರಕರಣವನ್ನು ನೆನಪಿಗೆ ಬರುವ ಹಾಗೆ ಮಾಡಿದೆ. ಯಾವ ಪ್ರಕರಣಕ್ಕಾಗಿ ಕೇಳಬಹುದು? ದೇವರ ವಧಾ ಪ್ರಕರಣ ಚಕ್ಷುಸ್ವರೂಪದ ಜ್ಞಾನವನ್ನು ಅರಿಯದೆ ನನ್ನದಾದಂತಹ ವರದ ಕುರಿತಾಗಿ ನನ್ನ ಪ್ರಜ್ಞೆಯನ್ನು ಇರುವವರ ಕುರಿತಾಗಿ ಅಪೂರ್ವವಾದ ವಿಶ್ವಾಸವನ್ನು ಮಾಡಿದಂತಹ ನೀನು ವಿದ್ಯಾವರ್ತನಾದ ಮುಗಿಸಿದಂತಹ ಸೂರ್ಯ ಅಸ್ತಮಿಸುವುದರೊಳಗೆ ಜಗತ್ತಿನ ತಲೆಯನ್ನು ಹಾರಿಸುತ್ತೇವೆ. ಆದರೆ ಆತನಿಗೆ ವಿಶೇಷವಾದ ಕುರಿತಾಗಿ ಅರಿಯದಿರುವುದರಿಂದ ಪರಿಣಾಮವಾಗಿ ಆತನಿಗೆ ಆತನ ತಂದೆಯಾದಂತಹ ವಿಚಕ್ಷಣ ವರ ಯಾರು ನನ್ನ ಮಗನ ತಲೆಯನ್ನು ಹಾರಿಸ್ತಾರೆ ಎಲ್ಲ ನನ್ನ ಮಗನ ತಲೆಯನ್ನು ಇಳಿಸ್ತಾರೆ. ತಲೆ 100 ಹೋಳಾಗಲಿ 1000 ಹೋಳಾಗಲಿ ಅಂತಹ ಒಂದು ವರ ಆತನಿಗೆ ನೀಡಿದ್ದ. ಆ ವರದ ಹಿನ್ನೆಲೆಯನ್ನು ಅರಿಯದೆ ಮನೆಯನ್ನು ಮಾಡಿಸ್ತೇವೆ ಎಂದು ನಾನು ಹಿನ್ನಬದ್ಧನಾಗಿ ಆರಿಸಿದ್ದೇವೆ. ನನ್ನ ತಲೆ 1000 ಹೋಳಾಗುತ್ತಿತ್ತು ಪ್ರತಿಜ್ಞೆ ಮಾಡಿದ ನೀನಾದರೂ ಕೂಡ ಮಾಡಿದಂತಹ ಉಪಾಯ ಬಿಲ್ಲೋಜರಾದಂತಹ ಆಚಾರ್ಯ ತೋಳೂರು ಬಲಿದಿರುವಂತಹ ಪರ್ವತೋಮಿತ್ರವಾದಂತಹ ಮಕರ ವಿವಾಹದ ನಡುವೆ ಶ್ರೀಕೃಷ್ಣನಾದಂತಹ ಆ ಜಯದೊಂದಿಗೆ ಮಾಯಾಗುತ್ತಿಯನ್ನು ನಿರ್ಮಾಣ ಮಾಡಿ ಬೆಳಕಿಗೆ ಬರುವ ಹಾಗೆ ಮಾಡಿದೆ. ಮಾತ್ರ ಆಗದಲ್ಲ, ಆತನ ತಲೆ ನೆಲಕ್ಕೆ ಬೀಳುವುದಕ್ಕೆ ಪೂರ್ವದಲ್ಲಿ ನಿನಗೆ ಸೂಚನೆಯಲ್ಲಿತ್ತು. ಸಂಧ್ಯಾವಂದನೆಯನ್ನು ಮಾಡುತ್ತಿದ್ದ ಆತನ ತಂದೆಯಾದಂತಹ ವೃತ್ತಕ್ಷತ್ರನ ಮುಡಿಲಿಗೆ ಹೋಗಿ ಬೀಳುವ ಹಾಗೆ ಮಾಡಿದೆ. ಭಯದಿಂದಾಗ ಆತನ ನೆಲಕ್ಕೆ ಬಿಟ್ಟು ಆ ಪರಿಣಾಮದಿಂದ ವೃತ್ತಕ್ಷತೆಯ ತಲೆ 1000 ಹೋಳಾಗಿದೆ. ಆಗ ನಾನು ಹಾಗೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಈಗ ಯಾಕೆಲ್ಲ ಏನು ಐವತ್ತು ಬಹಳ ಕಡಿಮೆ ಆಯಿತು. ಯಾವ ಮಾರ್ಗದಿಂದ ನಾವು ಕೂಡ ಗಮನಿಸಲೇಬೇಕಿತ್ತು. ನಯಿಸುವುದು ವೀರ ವೈಷ್ಣವನಿಂದ ಇರುವುದು ನನಗಿಂತ ಅರಸಂಪತ್ತನಾಗಿ ಗೊತ್ತು ಇಲ್ಲ ಅಂತಲ್ಲ. ಅವನಾಗಿ ಭಕ್ತ, ಆದರೆ ಇಂಥ ಅವನೇ ಎಂದ ಭಕ್ತ ಸಾಹಸಿಕ ಅಷ್ಟೇ. ಏಕೆ ಸೂರಾಗಿ ಆರಾಮ ಭಾವದಿಂದ ಹೇಗೆ ತೆಗೆಯುವುದಕ್ಕೆ ಸಾಧ್ಯ ಹೇಳು? ಒಂದನೆಯಲ್ಲಿ ರಾವಣಾದಂತಹ ನೀನು, ಮತ್ತೊಂದನೆಯಲ್ಲಿ ಆದಂತಹ ಸುಧರ್ಮ ದೇವರು ಆತ್ಮವನ್ನು ಬಂಧೋವನ ಕೈದಾಗ ಇನ್ನೇನು ದಾರಿ ಇಟ್ಟಿದ್ದೇವೆ. ಆತನೇನು ಬಂಧವನ ಕೊಟ್ಟದ್ದು ಸತ್ಯ. ಯಾರಿಗೆ ಮಾತನಾಡುವುದಾಗಿ ಆತ ಆಡಿದಲ್ಲ. ಬದಲಾಗಿ ದೈವ ಮಾತ್ರ ಕರುಣಿಸುವ ನಿರ್ಣಯ ಒಳ್ಳೆಯದು. ದೇವ ಮಾತ್ರ ಪ್ರತಿಜ್ಞೆ ಮಾಡಲಿ ಎಂದು ಹಾಗೆ ನನಗೆ ಹೇಳುವ ಮೊದಲಿಂದ ಮಾಡಿದ್ದು ಹಾಗೆ. ನಾನು ಇದ್ದಾಗ ಕೃಷ್ಣನನ್ನು ಕರೆಸ
ಹೌದು. ನೀನು ಹೇಳಿದಾಗ ಕರೆಸುವಂತಾಗಿದೆ. ಕೃಷ್ಣನನ್ನು ಕರೆಸಿದ ಮೇಲೆ ಕೃಷ್ಣನೊಂದಿಗೆ ಮಾತಾಡೋದಕ್ಕೆ ಮುಂದಾದ ನೀನು ಪೂರ್ವದಲ್ಲಿ ಅವರೊಡನೆ ಬಹಳ ಮಾತಾಡಿದ್ದಿ. ನನ್ನನ್ನು ಮಾತಾಡುವ ಅವಕಾಶ ಅವರು ಕೊಟ್ಟರೆ ತಿಳಿದೆನು ನಿರ್ಣಯದಿಂದಲೂ ಮನೆಗೆ ಬಿಡುಗಲು ಅರಿವನು ಕಾಯವು ಜಗವೇ ನಾಟಕ ರಂಗ ಎನ್ನುವಂತ ಮಾತೊಂದಿದೆ. ನಾಟಕ ರಂಗ ಅಂತ ಹೇಳಿದ್ರೆ ವೇದಿಕೆ ಅಂತ ಮಾತ್ರ ಅರ್ಥ ಅಲ್ಲ. ರಂಗ ಅಂದ್ರೆ ಕೃಷ್ಣ ಇನ್ನೆಲ್ಲವ. ದೇವ, ನೀನು ಹೇಳಿದಂತಹ ಮಾತಿನ ಮರ್ಮವನ್ನು ನಾನು ಅರಿತಿದ್ದೇನೆ. ಒಂದು ಮಾತಿದೆ ತಂದೆ. ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ಗಾಂಧೀವಾದ ಹತಿಗಿಂತ ಭೀಮನ ಭೂಮಿ ಗಾತ್ರದ ಗದೆಯಿಂದ ಎಷ್ಟು ಜನ ಹತರಾದರು ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಅದಕ್ಕಿಂತ ಹೆಚ್ಚಿನ ಜನರು ನಿನ್ನ ಕೇವಲ ಗುಂಡಗೆಯಿಂದ ಹತರಾಗಿದ್ದಾರಂತೆ. ತಂದೆ, ಕೃಷ್ಣ ಕಲ್ಲು ಎಸೆಯುವುದು ಒಂದು ಗಿಡಕ್ಕಾದರೆ ಹಣ್ಣು ಬೀಳುವುದೇ ಮತ್ತೊಂದರಿಂದ. ಅರ್ಜುನನಿಗೆ ಜ್ವರ ಬಂದರೆ ಕಷಾಯಕ್ಕೆ ಕೃಷ್ಣ ಎಂಬುದನ್ನು ನಾವು ಅಳಿತಿದ್ದೇವೆ ತಂದೆ. ನೀನು ಕೇಳಿದೆ ನಾನೇನು ಮಾಡಲಿ ಅರ್ಜುನ ಎನ್ನುವುದಾಗಿ. ಪ್ರಶ್ನೆ ಅರ್ಜುನನಿಗೆ ಉತ್ತರ ಸುಧನ್ವನಿಂದ ಎನ್ನುವುದನ್ನು ನಾನು ಸಹ ಅರಿತುಕೊಂಡಿದ್ದೇನೆ. ತಂದೆ, ಒಂದೇ ತಾಯಿ ಎರಡು ಮಕ್ಕಳು ಒಂದೇ ವಸ್ತುವಿಗಾಗಿ ಹಠ ಮಾಡಿದರೆ, ಜಗಳ ಮಾಡಿದರೆ ಮಾತ್ರ ಸ್ವರೂಪಿ ತಾಯಿಗೆ ಕಷ್ಟ ಆಗುತ್ತದಂತೆ. ಅಂತಹ ಸ್ಥಾನದಲ್ಲಿ ನೀರು ನಿಂತಿದ್ದೆ. ಆದರೆ ಹಾಗಿಲ್ಲ ತಂದೆ. ಇದು ಧರ್ಮ ಅಧರ್ಮದ ಯುದ್ಧವಲ್ಲ, ಇದು ಭೌತಿಕ ಮತ್ತು ಪಾರಮಾರ್ಥಿಕತೆಯ ಯುದ್ಧ. ನನಗೆ ಬೇಕಾಗಿರುವುದು ಮೋಕ್ಷ, ಸಾಯುಜ್ಯ ಪದವಿ. ಸಿಂಧು ಲೋಕದ ಬಂಧು ಆದಂತಹ ನಿನ್ನಲ್ಲಿ ನಾನು ಒಂದು ಬಿಂದುವಾಗಿ ಐಕ್ಯವಾಗಬೇಕು ಎನ್ನುವಂತಹ ಆಸೆಯಿಂದ ಬಂದಿದ್ದೇನೆ ತಂದೆ. ನಿನ್ನ ಪದ ಬಲವನ್ನು ಪಡೆಯಬೇಕು, ಪರಮ ಸಾಯುಜ್ಯದಲ್ಲಿ ನಿನ್ನ ಒಂದಾಗಬೇಕು ಎನ್ನುವಂತಹ ಪಾರಮಾರ್ಥಿಕವಾದಂತಹ ಆಸೆ ನನ್ನದು. ಯುದ್ಧದಲ್ಲಿ ಜಯವಾಗಬೇಕು ಎನ್ನುವಂತಹ ಭೌತಿಕವಾದಂತಹ ಆಸೆ ಅರ್ಜುನನದ್ದು. ಅಳಿಬುದು ಕಾಯ, ಉಳಿಬುದು ಕೀರ್ತಿ ಎನ್ನುವುದನ್ನು ಅರಿತಿದ್ದೇನೆ ತಂದೆ. ಈ ಜೀವನದಲ್ಲಿ ಏನು ಬೇಕು ಎಲ್ಲವನ್ನು ಅನುಭವಿಸಿ ಆಗಿದೆ. ನನಗೇನು ಬೇಕು ಅಂತ ಹೇಳಿದರೆ ಒಬ್ಬ ವೈಷ್ಣವನಾಗಿ ನಿನ್ನ ಸನ್ನಿಧಿಯಲ್ಲಿ, ನಿನ್ನ ಸಾಯುಜ್ಯದಲ್ಲಿ ಪರಮ ಸ್ಥಳವನ್ನು ಒಂದು ಪರಮ ಪಾದಿತ್ಯದ ಜಾಗವನ್ನು ಕೇಳ್ತಾ ಇದ್ದೇನೆ ತಂದೆ. ನನಗೇನು ಬೇಕು ನನಗೂ ಕೊಡು, ಅರ್ಜುನಿಗೆ ಏನು ಬೇಕು ಅವನಿಗೆ ಕೊಟ್ಟು ತಂದೆ. ಧರಿಸಿ ಗೋಕುಲವನ್ನು ಕಾಯ ಬಲಿತ ಬಯಲಿಗೆ ಮಾಡಲು ಹೊರಗೆ ಸೆಳೆದು ಬಿಟ್ಟಿದ್ದ ಸೋಲನಿಗೆ ಹರಣವನ್ನು ಸಾಧಿಸಲು ತೊಡಗಿದವರು ನೀವು. ಒಂದನೇ ಮಾನವನ ಪ್ರಯೋಜನದಲ್ಲಿ ಮುಂದಾಗ್ತಾ ಇದ್ದೀವಿ. ಇಲ್ಲಿಯ ತನಕ ಎಲ್ಲಿಯವರೆಗೆ ತಿಳಿದರೆ ಚರ ಪರಂಪರೆಯಲ್ಲಿ ಶ್ರೇಷ್ಠವಾದಂತಹ ಬ್ರಹ್ಮಾಸ್ತ್ರವನ್ನು ನೀವು ಪ್ರಯೋಗಿಸಿದವ. ಅದರ ಪರಿಣಾಮವನ್ನು ಮಾತ್ರ ಕಾಣುವುದಿಲ್ಲ. ನಾನು ಹೋದವರೇ ಕೇವಲ ಸಾಮಾನ್ಯ ಶಬ್ದದಿಂದ ಇದನ್ನು ಪ್ರಾಣವನ್ನು ಬೆಳೆಯುವುದಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ಬೇಕಾಗಿ ಇದು ಮಕ್ಕಳಿಗೆ ತೆಗೆದುಕೊಂಡ ಈ ಬಾಣಕ್ಕೆ ಮಧುರವಾದಂತಹ ಪುಣ್ಯವನ್ನು ನಾನೇನಿದ್ದೇನೆ. ಯಾವ ಪುಣ್ಯ ಗೊತ್ತೋ? ಗೋವುಗಳ ಹಿರಿಯನ್ನು ಎತ್ತಿ ಗೋವುಗಳನ್ನು ಗೋಪಾಲಕನ್ನು ಪಡೆದಂತಹ ಸಕಲ ಪುಣ್ಯವನ್ನ ನಾನೇನಿದ್ದೇನೆ. ಗೋವರ್ಧನ ಗಿರಿಯನ್ನು ಹೊತ್ತು ಮಧುರ ಪುಣ್ಯವನ್ನು ಹೊತ್ತು ಬರುತ್ತಿರುವಂತಹ ಈ ಬಾಣವನ್ನು ಪಥಮಧ್ಯದಲ್ಲಿ ಖಂಡಿಸದೇ ಇದ್ದರೆ ಕೃಷ್ಣರಾಯನ ಮೊದಲು ರೋಗಿಯಾಗಿ ಉಳಿದದ್ದು ಎರಡು. ಒಂದರಲ್ಲೇ ಪುಣ್ಯ ಸಾಕಾಗುವುದಿಲ್ಲ ಅಂದಾಗ ಈ ಬಾಣ ಮತ್ತಷ್ಟು ಹೆಚ್ಚನ್ನು ಬೆಳೆಸಿದ್ದೇನೆ. ಖಂಡವಾಗಿ ಕೊಟ್ಟದ್ದು ಸಾಕಾಗಿಲ್ಲ. ಅಖಂಡವಾದಂತಹ ಪುಣ್ಯ ಬೇಕು ತಾತ್ಪರ್ಯ. ಅಖಂಡವಾದಂತಹ ಪುಣ್ಯ ಯಾವುದು? ಈ ಕೃಷ್ಣಾವತಾರದಲ್ಲಿ ಇಲ್ಲಿಯವರೆಗೆ ನಾ ಮಾಡಿದ ಕರ್ಮದ ಫಲದಿಂದ ಬಂದಿರುವಂತಹ ಸಕಲ ಪುಣ್ಯವನ್ನು ನಾನೇರಿದ್ದೇನೆ. ಇಂತಹ ಕೃಷ್ಣಾವತಾರದ ಅದರ ಪುಣ್ಯವನ್ನು ಹೊತ್ತು ಬರುತ್ತಿರುವಂತಹ ಈ ಅಮ್ಮನ್ನ ಪಥಮಧ್ಯದಲ್ಲಿ ಖಂಡಿಸದೇ ಇದ್ದರೆ ವಸಿಷ್ಠ ಅರುಂಧತಿಯನ್ನು ಸಂಧಿಸುತ್ತಿರುವಂತಹ ಕಾಲದಲ್ಲಿ ಯಾವ ಪಾಪ ಹೋಗಿ ಅವರನ್ನ ಕೊಲ್ತಾನೋ ಅಂತಹ ಪಾಪ ನನ್ನ ಪಾಲಿಗೆ
ಕೊಟ್ಟಿಲ್ಲ. ಹೋಗುವ ಮೊದಲು ಒಂದು ಸಣ್ಣ ಜಿಜ್ಞಾಸೆ ದೇವರಲ್ಲಿದೆ. ಕಂಡಾಸಿಲ್ಲದ್ದು ಪುಣ್ಯ. ಪರಿವರ್ತನೆ ಇದೆ. ಒಂದು ವೇಳೆ ಇದ್ದದ್ದೇ ಹೌದಾದರೆ ಅಖಂಡವಾದಂತಹ ಪುಣ್ಯವನ್ನ ಖಂಡವಾಗಿ ಕೊಡಲು ಬರುತ್ತದೆ. ಕೊಟ್ಟದ್ದು ಹೌದು ಅಂತಾದರೆ ನೀನು ಕೊಟ್ಟಂತಹ ಪುಣ್ಯ ಆ ಶರವನ್ನ ಪ್ರಯೋಗಿಸಿರುವುದು ನರ, ಖಂಡಿಸಿರುವುದು ನಾನು. ಪುಣ್ಯ ಸೇರಿತ್ತು ಅರ್ಜುನನಿಗೋ ನನಗೋ. ಉದನ್ನ ಕುಮಾರ ಸಂದರ್ಭಕ್ಕೆ ಸಮುಚಿತವಾದಂತಹ ಪ್ರಶ್ನೆಯನ್ನೇ ಕೇಳಿ ಹಾಗೆಂದು ಕೇವಲ ಒಂದೇ ವಾಕ್ಯದಲ್ಲಿ ಉತ್ತರಿಸಬಹುದಾದಂತಹ ಅತಿಸಾರ ಪ್ರಶ್ನೆ ಇದಲ್ಲ. ಯಾಕೆ ಬಲ್ಲಯ್ಯ, ಉತ್ತರಿಸಬಹುದಾದರೂ ಕೂಡ ಈ ಕೇಳಿದ ಪ್ರಶ್ನೆಗೆ ನಾವು ಉತ್ತರಿಸಿದ್ದೇ ಹೋಗುವಂತಾಗಲಿ. ಪ್ರಶ್ನೆಯನ್ನು ಕೇಳಿದ ನಿನಗಾಗಲಿ, ನಿನ್ನ ಪ್ರಶ್ನೆಗೆ ಉತ್ತರವನ್ನು ಅಪೇಕ್ಷಿಸಿರುವಂತ ಯಾರಿಗೇ ಆಗಲಿ ಆ ನಾವು ಕೊಟ್ಟಂತಹ ಉತ್ತರದಲ್ಲಿ ಒಳಗಿರುವಂತಹ ಗಹನತೆ ಎನ್ನುವುದು ಅರ್ಥವಾಗುವುದಿಲ್ಲ. ದೇವರಾದಂತಹ ನನಗೆ, ಭೂಮಿಗಿಳಿದ ಭಗವಂತನಾದಂತಹ ನನಗೆ, ಧರ್ಮ ವಿದೂರನಾದಂತಹ ನಾನು ಧರ್ಮಲೇಪವನ್ನು ಅಂಟಿಸಿಕೊಳ್ಳುವುದಕ್ಕಿಲ್ಲ. ಧರ್ಮಲೇಪವನ್ನು ಅಂಟಿಸಿಕೊಳ್ಳದಂತಹ ಈ ಭಗವಂತನಿಗೆ ಪುಣ್ಯವಾಗುವುದಕ್ಕೆ ಇಲ್ಲೇ ಕೇಳಿಸುವುದಲ್ಲ. ನನ್ನ ಹುಟ್ಟಿನ ಹಿನ್ನೆಲೆ ಏನು ಅಂತ ಕೇಳಿದ್ರೆ ಎರಡು. ಒಂದು, ಇಷ್ಟು ರಘುಪತ್ನಿಯಾದಂತಹ ಜಾತಿಯನ್ನು ನಾನು ಕೊಂದ ಕಾಲಕ್ಕೆ ರಘುವಂಶನಿಗೆ ಕೊಟ್ಟಂತಹ ಶಾಪ, ಜಗದೊಳಗೆ ನೀನು 10 ಬಾರಿ ಹುಟ್ಟಿವ ಒಂದು ಅವತಾರದೊಳಗೆ ಒಟ್ಟಿಯಾಯಿತು ಸುಖವನ್ನು ಅನುಭವಿಸುವ ಹಾಗೆ. ಅದು ಮಾತ್ರ ಅಲ್ಲ, ಮತ್ತೊಂದು ಯಾವುದು ಒಳ್ಳೆಯ ಸುತಪ ಬ್ರಹ್ಮ ಹಾಗೂ ಕೃಷ್ಣಿ ಎನ್ನುವರು ನನ್ನ ಕುರಿತಾಗಿ ಆಚರಿಸಿದಂತಹ ತಪಸ್ಸು 3 ಬಾರಿ ನನ್ನನ್ನು ಮಗನಾಗಿ ಪಡೆಯಬೇಕು ಹಾಗೆ ಕೇಳಿಕೊಂಡರು. ನಾನು ಮಗನಾಗಿ ಹುಟ್ಟಿದೆ, ಕೃಷ್ಣನಾಗಿ ಅವತರಿಸಿದೆ. ನನ್ನ ಹುಟ್ಟಿನ ಹಿನ್ನೆಲೆ ಅವರು ಕೇಳಿದರೆ ದೊಡ್ಡ ಶಾಪವು ಅಲ್ಲ, ಅವರು ಆಚರಿಸಿದ ತಪಸ್ಸು ಎಂದು ಕೃಷ್ಣನಾಗುತ್ತದೆ. ಹಾಗೂ ಕೃಷ್ಣನಿಗೆ ಉತ್ತರ ಏನು ಮತ್ತು ದೇವಲೀಲೆ ಎನ್ನುವ ಹಾಗೆ ದೇವಲೀಲೆಯಿಂದಲೇ ವ್ಯವಹರಿಸಿದ ಹೊರತಾಗಿ ಮತ್ತೇನೂ ಇಲ್ಲ. ಪುಣ್ಯ ಯಾವುದು ಅಂತ ಕೇಳಿದ ನೀವು ನನ್ನನ್ನು ಹೊಂದಿಕೊಂಡವ ಭಕ್ತ, ನನ್ನನ್ನು ಹೊಂದಿಕೊಂಡದಕ್ಕೆ ಬೇಯಿಸುವವನು ದಿನ ನಿನ್ನಿಂದಾಗಲಿ ಪಾತ್ರನಿಂದಾಗಲಿ ಒಂದು ಸೇವೆಯನ್ನು ಹೊಂದಬೇಕಾದರೂ ನನ್ನನ್ನು ಅದು ನಿರ್ಣಯ ಆಗಬೇಕು ಅಂತಾದರೆ ಮತ್ತೊಂದು ಅಂಬು ಅದು ಶಿವರಾತ್ರಿಯ ಪುಣ್ಯ ದಿನದಂದು ಕಾಶಿ ಕ್ಷೇತ್ರದಲ್ಲಿ ಶಿವನನ್ನು ಭಜಿಸುತ್ತಿರುವಂತಹ ಹೊತ್ತಿನಲ್ಲಿ ಯಾವೊಬ್ಬ ಅವನನ್ನು ಒದ್ದರೆ ಪಾಪ ಬರ್ತದೋ ಅಂತಹ ಪಾಪ ನನ್ನ ಪಾಲಿಗೆ ಬರಲಿ ಈ ಅಂಬನ್ನು ಕತ್ತರಿಸುತ್ತಿದ್ದೇನೆ. 3ನೇ ಅಂಬು ಬರ್ತಾ ಇದೆ. ಕೃಷ್ಣನನ್ನು ಅನೇಕ ಚಿತ್ತದಿಂದ ಸ್ಮರಿಸುತ್ತಾ ಖಂಡಿಸುತ್ತಾನಂತೆ. ಸತ್ತಾಗಲೂ ಕೂಡ ಸಂಭ್ರಮಿಸಿದವನು ಪಾರ್ಥನಲ್ಲ. ನನ್ನ ವೈರಿಗಳು ಸತ್ತರು ಎಂಬ ಸಮಾಧಾನವನ್ನ ಪಟ್ಟವನು ನಾನು. ಆದರೆ ಈ ಸುಧನ್ನ ಸತ್ತಾಗ ಅದಾತ ನನ್ನ ಹೃದಯವು ಭಾರವ
ಕಣ್ಣುಗಳು ಒತ್ತೆಯಾಗುತ್ತಾ ಇದೆ. ಪಾರ್ಥನನ್ನ ದಾಟಿ ಪರಮಾತ್ಮನನ್ನ ಕಾಣಬೇಕೆಂಬ ಅವನ ಬಯಕೆ ಈಡೇರಿದ ಮೇಲೂ ಯಾಕೆ ಮತ್ತೆ ಯುದ್ಧವನ್ನ ಮುಂದುವರಿಸಿದ? ಇಲ್ಲ, ಪಾರ್ಥನಿಗೆ ಪಂಥಾವಾನ ಎನ್ನುವುದು, ಯಮನೊಂದಿಗೆ ವೈರತ್ವ ಎನ್ನುವುದನ್ನ ಮರೆತು ಯಾಕೆ ಪಾರ್ಥನಲ್ಲಿ ಪಂಥಾವನ್ನ ಗೈದ? ಅದಲ್ಲ, ಪಾರ್ಥ ಪ್ರತಿಜ್ಞೆ ಮಾಡಿದ ಮೇಲೂ ತನ್ನ ಭಕ್ತರನ್ನ ರಕ್ಷಿಸಿ ಪಾರ್ಥನ ಪ್ರತಿಜ್ಞೆಯನ್ನ ಈಡೇರಿಸುವ ಯೋಗ್ಯತೆ ಉಳ್ಳವನು ನೀನು. ಎಷ್ಟೋ ಪ್ರಸಂಗವು ಹಾಗೆ ನಡೆದು ಹೋಗಿದೆ. ಆದರೆ ಈ ಸುಧರ್ಮನ ವಿಷಯದಲ್ಲಿ ಯಾಕೆ ದೇವ ಈ ರೀತಿಯಾದಂತಹ ಬದಲಾವಣೆ? ಪಾರ್ಥ ಹಾ. ವೈರಿಯೊಬ್ಬ ಸತ್ತ ಕಾಲಕ್ಕೆ ಆ ಕಾರಣಕ್ಕಾಗಿ ಸಂಭ್ರಮಿಸಲು ಹಾ. ಬಗೆ ಬಗೆಯಾಗಿ ಕೃಷ್ಣಾವಳಿಗಳನ್ನು ಕೇಳುವುದಕ್ಕೆ ಹಾ. ದೇವಭಾವ ಹಾಗೂ ಜೀವಭಾವದ ನಡುವಿನ ಸಂಬಂಧದ ಕುರಿತಾಗಿ ನೀವು ಕೇಳಿದ ಪ್ರಶ್ನೆ ಹಾ. ಆರಂಭಿಸಿದ್ದಲ್ಲ, ಹಾ. ಇದು ಮುಂದುವರಿಸಿದ್ದು ಯಾಕೆ ಬರಲಿಲ್ಲ? ಯಾಕೆ? ನಿನ್ನ ಅಜ್ಜಯ್ಯನಾದಂತಹ ಆಚಾರ್ಯಕೇಶ್ವರು ಹಾ. ಅದಕ್ಕೆ ರಥಜಾತಿಯಿಂದ ಕಳಿಸಿದರು. ಪಂಕಜಾಕ್ಷ ವೇದ ಯಾಕ ಇತರರಲ್ಲ ನಾವು ಹಾ. ನನ್ನ ಹಾಗೂ ಪಾಠ ವೇದ ಯಾಕೆ ಎನ್ನುವ ಹಾಗೆ ಅದೇ ಚುನಾವಣೆಯ ಮುಂದುವರಿದ ಭಾಗವನ್ನು ಈ ಕಾಲಕ್ಕೆ ಕೇಳುತ್ತಿದ್ದೇನೆಂಬುದಾಗಿ ನಾನು ತಿಳಿಸಿಕೊಂಡಿದ್ದೇನೆ. ಅರ್ಥ ನಿನ್ನ ಸಕಲ ಪ್ರಶ್ನೆಗಳಿಗೆ ಸರಳವಾಗಿ ಉತ್ತರಿಸಬಹುದು. ಕೃಷ್ಣ ಸಂದರ್ಶನ ಆಕಾಂಕ್ಷಿಯಾದಂತಹ ಸುಧರ್ಮ ನಿನ್ನ ರಥಾಂಗದಲ್ಲಿ ನಾನು ಕಾಣಿಸಿಕೊಂಡ ಕಾಲಕ್ಕೆ ಯುದ್ಧಕ್ಕೆ ಪೂರ್ಣ ವಿರಾಮವನ್ನು ಘೋಷಿಸಬೇಕು. ಬದಲಾಗಿ ಯಾಕೆ ಯುದ್ಧವನ್ನು ಮುಂದುವರಿಸಿಲ್ಲ? ಅಯ್ಯ, ಕೇವಲ ಕೃಷ್ಣ ಸಂರಕ್ಷಣೆ ಆಕಾಂಕ್ಷೆ ಹೌದಾಗಿದ್ದರೆ ಹಂಸದನಾಗಲಿ ಅಲ್ಲ, ಈ ವಂಶದ ಪೂರ್ವಸೂರಿಗಳಾಗಲಿ ಚಂಪಕಾವತಿಯಿಂದ ದ್ವಾರಕೆಗೂ ಮಥುರೆಗೂ ಪಾದಯಾತ್ರೆಯನ್ನು ಮಾಡಬಹುದಿತ್ತು. ಆದರೆ ಕೃಷ್ಣನೇ ಇಲ್ಲಿಗೆ ಬರಬೇಕು, ಅವನ ಮುಂದೆ ಕರ್ತವ್ಯವನ್ನು ನಡೆಸಿಯೇ ನಾವು ಗೆಲ್ಲಬೇಕು ಎನ್ನುವ ಭಾವಿಸಲು ಯಾಕೆ? ನಾನೇ ನಿನಗೆ ಗೀತೆಯಲ್ಲಿ ಬೋಧಿಸಿದಂತಹ ವಾಕ್ಯ ಸ್ವತಂತ್ರ ಧನಂಶ್ರೇಯ, ನಾವು ಹುಟ್ಟಿದಂತಹ ಧರ್ಮದಲ್ಲೇ ಸಾಧನೆಯನ್ನು ಸಾಧಿಸಿ ಸತ್ಯವಂತಾದ ಆ ಸಾವು ನಮಗೆ ಶ್ರೇಯವನ್ನು ತರ್ತದೆ ಎನ್ನುವ ಹಾಗೆ ರಣಾಂಗಣದಿಂದ ಕಾಣಿಸಿಕೊಂಡ ಕಾಲಕ್ಕೆ ಯುದ್ಧ ಯೋಧನೆಯಾಗಿ ವಿರೋಧವನ್ನು ಬಗೆಯಿತು. ಅದರೊಡನೆ ಹೋರಾಡುವುದರ ಮೂಲಕ ಸಾವನ್ನು ಅಪೇಕ್ಷಿಸಿದ ಇನ್ನು ಮಾಡಿದೇ ಇಲ್ಲ. ಹಾಗೆ ಪಾಠದೊಂದಿಗೆ ಪ್ರತಿಜ್ಞೆ ಎನ್ನುವುದು ನಮ್ಮನೊಂದಿಗಿನ ವೈರತ್ವಕ್ಕೆ ಸಮಾನ. ಯಾಕೆ ಆತ ಆಹ್ವಾನವನ್ನು ಕೊಟ್ಟ? ಅಯ್ಯ, ಆಹ್ವಾನವನ್ನು ಕೊಟ್ಟಿದ್ದಲ್ಲ, ಆತನ ಮಾತನ್ನು ಸರಳವಾಗಿ ಅರ್ಥೈಸಿಕೊಳ್ಳಬೇಕು ಎಂದು ನಾಗ ಸುಧರ್ಮ ಶ್ರೀ ಗೋವಿಂದ ಲಾಯಿಸಿ ಸತತ ವೃತ್ತಿ ಎಂದರನ್ನು ಪಾಲಿಸುವೆ ಅಪಜಯ ಹೊಂದದಂತೆ ದೈವ ಮಾತೆಗೆ ಕರುಣಿಸುವ ನಿರ್ಣಯವಲ್ಲ. ದೇವರ ನಿರ್ಣಯ ಪಾತ್ರನಿಗೆ ಗೊತ್ತಿದ್ದರೂ ಸಹ ಪಾತ್ರ ಪ್ರತಿಜ್ಞೆ ಮಾಡಲು ಯಾಕೆ ಆಡಿದ? ಆತ ವಯಸ್ಸಿಗೆ ಈ ಗೆಲ್ಲುವವನಲ್ಲ, ಪಾರಮಾರ್ಥಿಕವಾದಂತಹ ಗೆಲುವನ್ನು, ಮೋಕ್ಷ ಪದವಿಯನ್ನು, ಆ ಪದವಿಯನ್ನು ಬಯಸುವುದಕ್ಕೆ ದಾರಿಯಾಗಿ ಬೆಳೆದುಕೊಂಡದ್ದು ನಿನ್ನನ್ನು ಮಾತ್ರ. ಕೇವಲ ಕೃಷ್ಣ ಸಂದರ್ಶನಕ್ಕೆ ಬೇಕಾಗಿ ಪಾತ್ರವನ್ನು ಭಾರವಾಗಿಸಿದಲ್ಲ, ಮೋಕ್ಷ ಪದವಿಗೆ ಈ ಪಾತ್ರವನ್ನು ಭಾರವಾಗಿಸಿದ ನನಗೆ ಸಾಧ್ಯವಿಲ್ಲ. ಉಳಿಸದೆ ಮುಂದೆ ಯಾಕೆ ಅವನ ಕುರಿತಾಗಿ ಯಾವುದೇ ಭಾವದ ವೈರತ್ವ ಅಲ್ಲ. ಭಕ್ತ ಆತನಿಗೆ ಯಾವುದನ್ನು ಬೇಕೋ ನೀಡುವಂತಹ ಹೊಣೆಗಾರಿಕೆ ಉಂಟು. ಆತನಿಗೆ ಆಡಿದನಲ್ಲ, ಕೀರ್ತಿಯು ಬೆಳೆಯುವುದು ಕಾಯವು ಎನ್ನುವ ಹಾಗೆ ಅವನ ಕೀರ್ತಿಯನ್ನು ಉಳಿಸಿ ಬೆಳೆದುಕೊಂಡ ಕಾಯ ಮಾಯವಾದವಳಿಗೂ ಆತನ ಚರಿತ್ರೆ ಎನ್ನುವುದು ವ್ಯಾಪಿಯಾಗಬೇಕು ಎನ್ನುವ ಸಂಕಲ್ಪದಿಂದಲೇ ಆತನಿಗೆ ಆ ಮೋಕ್ಷವನ್ನು ಕರುಣಿಸಿದೆ. ನೋಡಿದೆಯ ಆತನ ಸಾವಾದ ಬಳಿಕ ಆತನ ಶಿಲೆಯನ್ನು ಓಡಿ ಆತನ ತಂದೆಯಾದಂತಹ ಭಾರತರಿಗೆ ಅದನ್ನು ನೋಡಿ ನಿರೀಕ್ಷಣೆಗೆ ನೀಡುತ್ತಾ ಇದ್ದಂಥ ಆತ ಅದನ್ನು ಮತ್ತೆ ತನ್ನ ಕಾಲಿನಿಂದ ಹೋದ ಹಸ್ತವನ್ನು ನೀಡುತ್ತಿರುವ ಕಾಲಕ್ಕೆ ವೈರತ್ಯವಾದಂಥ ಶ್ರೀಮಂತ ಅದನ್ನು ತೆಗೆದುಕೊಂಡು ಹೋಗಿ ಗಂಡಮಾಲೆಯನ್ನು ಸೇರಿಸಿದ. ಮುಂದಕ್ಕಿಲ್ಲದನ್ನು ಶಿವಧರ್ಮದ ಹತನಾದ ಮತ್ತು ಶಿವನ ಕುಟುಂಬದ ತಂದೆಯಾದಂತಹ ಮಹೋದಯ ಮತ್ತು ನಮ್ಮ ಹಾಳೆಯವನ್ನು ಸಿದ್ಧನಾಗಿದ್ದೇನೆ. ಕಾಲವ್ಯಕ್ತಿ ಅಶ್ವಮೇಧ ಪ್ರಸಂಗ ಬಹಳ ಹೊತ್ತಿಲ್ಲ. 1 ವರ್ಷದಲ್ಲಿ ಮುಗಿಸುವ ಹೊಣೆಗಾರಿಕೆ ನಿಂತು ತಡ ಮಾಡುವುದು. ಇಲ್ಲಿಂದ ಮೊದಲುಗೊಂಡು ನಿನ್ನ ರಥಕ್ಕೆ ನಾನೇ ಸಾರಥಿ ಮುಂದುವರಿಯಲು